ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವೊಂದು ದಿಢೀರಾಗಿ ಒಂದು ಸ್ಪೆಷಲ್ ದೋಸೆಯನ್ನು ಮಾಡುವ. ಯಾವ ರೀತಿ ಅಂತೇಳಿದರೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇಂಗ್ರೀಡಿಯೆಂಟ್ಸ್, ಅದನ್ನೆಲ್ಲ ಉಪಯೋಗಿಸಿ ಒಂದು ಒಳ್ಳೆ ರೀತಿಯಲ್ಲಿ ದೋಸೆಯನ್ನು ಮಾಡುವ. ಸ್ಪೆಷಲ್ ಆಗುತ್ತೆ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಲ್ಲ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, 1 ಕಪ್ಪಿನಷ್ಟು ಬಾಂಬೆ ರವೆಯನ್ನು ತಗೊಂಡಿದ್ದೇನೆ. ಇದನ್ನು ಒಳ್ಳೆ ಮಾಡಿ ತೊಳೆದು ಇನ್ನು ಇದು ಮಾಡಲಿಕ್ಕಿದೆ, ರುಬ್ಲಿಕ್ಕಿದೆ. ಆನಂತರ ಒಂದು ಹಿಡಿಯಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇನೆ, ಇಲ್ಲಿ ನೋಡ್ಬೋದು ಇಷ್ಟು. ಆನಂತರ ಒಂದು ಕೈ ಹಿಡಿಯಷ್ಟು ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನಂತರ ಒಂದು ಈರುಳ್ಳಿಯನ್ನು, ಮೀಡಿಯಮ್ ಗಾತ್ರದ್ದು ಒಂದು ಈರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇನೆ. ಅದೇ ರೀತಿ ಒಂದು ಸ್ವಲ್ಪ ಕಾಯಿ ಮೆಣಸು ಕೂಡ ಬೇಕಿದೆ. ನಂತರ ಒಂದು ಸ್ವಲ್ಪ ನಮ್ಮ ಮೊಸರು ಬೇಕು, ಒಂದು ಸ್ವಲ್ಪ ಮೊಸರು ಸಾಕು ಇದರಲ್ಲಿ. ಈಗ ಮೊದಲನೇದಾಗಿ ನಾವು ಈ ಒಂದು ಬಾಂಬೆ ರವೆಯನ್ನು ಒಳ್ಳೆ ಮಾಡಿ ತೊಳೆಯುವ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ನಾವು ಒಳ್ಳೆ ಮಾಡಿ ಇದರ ಒಂದು ಅಕ್ಕಚ್ಚನ್ನು ತೆಗೆಯುವ. ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ನಾವು ರುಬ್ಬುವ ಇದನ್ನು. ನಾವು ತಗೊಂಡಿರುವ ಅವಲಕ್ಕಿಗೂ ಕೂಡ ಸ್ವಲ್ಪ ನೀರು ಹಾಕಿ ಒಳ್ಳೆ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ಇದಕ್ಕೆ ಹಾಕುವ. ಅದೇ ಮಿಕ್ಸಿ ಜಾರಿಗೆ ಅವಲಕ್ಕಿಯನ್ನು ಕೂಡ ಆ್ಯಡ್ ಮಾಡುವ. ನಂತರ ನಾವು ತಗೊಂಡಿರುವಂಥ ತೆಂಗಿನಕಾಯಿ ತುರಿಯನ್ನು ಈ ಮಿಕ್ಸಿ ಜಾರಿಗೆ ಹಾಕುವ. ಈಗ ಇದರಲ್ಲಿ ಬಾಂಬೆ ರವೆ, ಆನಂತರ ಅವಲಕ್ಕಿ ಮತ್ತು ಕಾಯಿ ತುರಿ ಈ ಮೂರನ್ನು ಸೇರಿಸಿದ್ದೇವೆ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ಒಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ. ಈಗ ಇದನ್ನು ಒಳ್ಳೆ ಮಾಡಿ ನೈಸಾಗಿ ರುಬ್ಬುವ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಳ್ಳೆ ಮಾಡಿ ನೈಸಾಗಿ ರುಬ್ಬಿಟ್ಟಿದ್ದೇವೆ. ಈಗ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಇಡುವ. ಈಗ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡುವ. ಇದಕ್ಕೆ ಒಂದು ಮುಕ್ಕಾಲು ಚಮಚೆಯಷ್ಟು ಉಪ್ಪನ್ನು ಹಾಕಿದ್ದೇವೆ. ರುಚಿಗೆ ಬೇಕಾದಷ್ಟೇ ಉಪ್ಪನ್ನು ನೀವು ಕೂಡ ಆ್ಯಡ್ ಮಾಡಿ. ಒಂದು ಅರ್ಧ ಚಮಚೆಯಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ. ನೀವು ನೋಡ್ಬೋದು, ಸ್ವಲ್ಪ ಸ್ವೀಟ್ಗೋಸ್ಕರ ಸಕ್ಕರೆಯನ್ನು ಆ್ಯಡ್ ಮಾಡೋದು. ಈಗ ನಾವು ತಗೊಂಡಿರುವಂಥ ಎಲ್ಲ ಮೊಸರನ್ನು ಇದಕ್ಕೆ ಹಾಕಿದ್ದೇವೆ. ಎಲ್ಲ ಮೊಸರನ್ನು ಇಲ್ಲಿ ಆ್ಯಡ್ ಮಾಡಬೇಕು ನಾವು. ಈಗ ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಓವರ್ನೈಟ್ ಒಂದು 5-6 ಗಂಟೆ ಇಟ್ಟರೆ ಸಾಕು. ಈ ರೀತಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಅದನ್ನೊಂದು ಬಾಯಿ ಮುಚ್ಚಳ ಹಾಕಿ ಇಡುವ. ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಕೂಡ ಇಟ್ಟಿರ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೇವೆ. ಈಗ ಇಲ್ಲಿ ಕಾಣ್ತಾ ಇರುವಂಥ ಈರುಳ್ಳಿ ಮತ್ತು ಮೆಣಸನ್ನು ನಾಳೆ ಇದೇ ಒಂದು ನಾವು ರೆಡಿ ಮಾಡಿಟ್ಟಿರುವಂಥ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಂತರ ದೋಸೆಯನ್ನು ಮಾಡುವಂಥ ವಿಧಾನ. ಓಕೆ ಫ್ರೆಂಡ್ಸ್, ನಾವು ನಾಳೆ ಇದನ್ನು ಯಾವ ರೀತಿ ದೋಸೆ ಮಾಡೋದಂತ ತೋರಿಸ್ತೇವೆ. ಓಕೆ, ಈಗ ದೋಸೆಯನ್ನು ಹುಯ್ಯುವ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ ದೋಸೆ. ಅದರ ಇನ್ನೊಂದು ಮಗ್ಗಲನ್ನು ನಾವು ಇಲ್ಲಿ ಫ್ರೈ ಮಾಡುವ. ಈ ರೀತಿಯ ಒಂದು ದೋಸೆ ಮಾಡಿ ಭಾಳ ಒಳ್ಳೆಯದಾಗುತ್ತೆ. ಈ ದೋಸೆಯನ್ನು ತೆಗೆಯುವ ನಾವು. ಇಲ್ಲಿ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿ ರೆಡಿಯಾಗಿದೆ ನಮ್ಮ ಒಂದು ದೋಸೆ.
ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ಪುನಃ ಒಂದು ದೋಸೆಯನ್ನು ಉಲ್ಟ ಮಾಡಿ ಹಾಕುವ. ಎಸ್ ಫ್ರೆಂಡ್ಸ್, ದೋಸೆ ನೋಡ್ಬೋದು ನೀವು, ಒಳ್ಳೆಯಾಗಿದೆ. ಎಸ್ ಓಕೆ ಫ್ರೆಂಡ್ಸ್, ಇಲ್ಲಿ ಎಲ್ಲ ದೋಸೆ ರೆಡಿಯಾಗಿದೆ. ಇದನ್ನು ಮಗುಚಿ ಹಾಕುವ ಈ ರೀತಿ. ನೀವು ನೋಡ್ಬೋದು ಎಲ್ಲ ಒಂದು ದೋಸೆಯನ್ನು ರೆಡಿ ಮಾಡಿ ಇಟ್ಟಿದ್ದೇವೆ ನಾವು. ಎಸ್, ಕೊನೆಯ ದೋಸೆಯನ್ನು ಮಾಡ್ತಾ ಇದ್ದೇವೆ. ರೆಡಿಯಾಗಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇದೇ ರೀತಿ ಒಂದು ದೋಸೆಯನ್ನು ನೀವು ಕೂಡ ಟ್ರೈ ಮಾಡಿ, ಒಳ್ಳೆಯದಾಗತ್ತೆ. ಎಸ್ ಫ್ರೆಂಡ್ಸ್, ನೀವು ನೋಡ್ಬೋದು ಸೂಪರಾಗಿ ರೆಡಿಯಾಗಿದೆ ನಮ್ಮ ಎಲ್ಲ ದೋಸೆ. ಸೂಪರಾಗಿ ಬಂದಿದೆ. ಇದೇ ರೀತಿ ಒಂದು ದೋಸೆಯನ್ನು ನೀವು ಕೂಡ ಟ್ರೈ ಮಾಡಿ, ಒಳ್ಳೆಯದಾಗತ್ತೆ. ನಿಮಗೆ ಈ ದೋಸೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿಯ ಒಂದು ಬ್ರೇಕ್ಫಾಸ್ಟ್ಗೆ ಇದೇ ಒಂದು ಇಂಗ್ರೀಡಿಯೆಂಟ್ಸನ್ನೆಲ್ಲ ಯೂಸ್ ಮಾಡಿ ಒಂದು ದೋಸೆಯನ್ನು ಮಾಡಿ. ಅವಲಕ್ಕಿ ಮತ್ತು ಮೊಸರು ಎಲ್ಲ ಹಾಕೋದ್ರಿಂದ ಸೂಪರಾಗಿ ಸಾಫ್ಟಾದ ದೋಸೆ ರೆಡಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.